ನಾನಿಲ್ಲಿ ನೋಡಿ ಚೌಳಿಕಾಯಿ ಒಂದು ಸುಕ್ಕ ಥರ ಗ್ರೇವಿ ಥರ ಮಾಡ್ತೀನಿ ನಾಳೆ ಚೌಳಿಕಾಯಿದ್ದು. ನೀವು ಕೂಡ ಒಮ್ಮೆ ನೋಡಿ. ನಾಳೆ ಮಾಡ್ತೀನಿ ಚೌಳಿಕಾಯಿ. ನಾನು ಕಟ್ ಮಾಡ್ತೀನಿ, ಈಗ ಕಟ್ಕೊಂಡು ಮಾಡ್ಕೊಂಡು ಬರ್ತೀನಿ. ನಾನು ಗವರು ಮಾಡಲಿಕ್ಕೆ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಏನೋ ಗೊತ್ತಿಲ್ಲ, ತುಂಬ ಥರ ಆಗ್ತಿದೆ. ಹಾಲಲ್ಲಿ ಇಟ್ಟಿದ್ದೀನಿ. ದೋಸೆಯನ್ನು ಮಾಡ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಗವರು ಮತ್ತು ಆಲೂವನ್ನು ಮಾಡ್ತೀನಿ ನಾನು. ಆಲೂಗಡ್ಡೆ, ಎಣ್ಣೆ ಬಿಸಿ ಆಯಿತು. ಕಟ್ ಮಾಡಿಕೊಂಡಂಥ ಗವರನ್ನು ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಗವರು ಮತ್ತು ಬಟಾಟೆ ಸ್ವಲ್ಪ ಹಾಕ್ತೀನಿ. ಬಟಾಟೆ ಫ್ರೈ ಆಗಲಿ. ಫ್ರೈ ಆಗೋದು, ಚೆನ್ನಾಗಿ ಫ್ರೈ ಆಗಬೇಕು. ಬಟಾಟೆ ಮತ್ತು ಸ್ವಲ್ಪ ಬೇಯಬೇಕು, ಅದು ಚೆನ್ನಾಗಾಗುತ್ತೆ ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಬೇಯ್ದರೆ ಟೇಸ್ಟೇ ಬೇರೆ ಆಗಿರುತ್ತೆ. ಮತ್ತು ಒಗ್ಗರಣೆ ಕೊಡೋದಕ್ಕೆ ಹೇಳುವಾಗನೇ ಲೇಟ್ ಆಯಿತು, ಮಲಗುವಾಗನೇ ಲೇಟ್ ಆಗಿದೆ. ಏನು ಮಾಡಲಿಕ್ಕಾಗಲ್ಲ, ಒಮ್ಮೊಮ್ಮೆ ಹಾಗೆ ಆಗುತ್ತೆ. ಹೀಗೆ ಎಡಿಟ್ ಮಾಡಿ ಮಲಗಿದ್ದು ಅಪ್ಲೋಡ್ ಆಗಬೇಕಲ್ಲ ಒಂದಾದರೂ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆದಷ್ಟು ಗವರು ಚೆನ್ನಾಗಿರುತ್ತೆ. ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವೋ ಗವರನ್ನು ಎಣ್ಣೆಯಲ್ಲಿ ಅಷ್ಟು ರುಚಿ ಬರುತ್ತೆ. ಬಟಾಟೆ ಮತ್ತು ಗವರು ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಯಿತು. ಇದನ್ನು ತೆಗೆಯುವ ನಾವು ಫಸ್ಟು. ಇದನ್ನು ತೆಗೆಯುವ. ತುಂಬ ನಿದ್ದೆ ಬರುತ್ತೆ. ಹೀಗೆ ಮಾಡಬೇಕು. ತೆಗೆಯುವ. ದೋಸೆನ ಆಗಬೇಕು, ಒಟ್ಟಿಗೆ ಮಾಡಬೇಕು. ದೋಸೆಗೆ ಸ್ವಲ್ಪ ಹೆಚ್ಚಾದರೆ ಬೆಂಕಿ ಹೆಚ್ಚಿಬಿಡೋದನ್ನು. ಫ್ರೈ ಆಯಿತು. ಇದೆ ಒಂದು 2 ನಿಮಿಷ ವೀಡಿಯೋ ಹಾಕಿದರೆ ಏನೂ ಪ್ರಯೋಜನ ಇಲ್ಲ. ಒಂದು 6 ನಿಮಿಷ ಆದರೂ ಇರಬೇಕು ಒಂದು ವೀಡಿಯೋ. 8 ನಿಮಿಷ ಅಂತ ಖಂಡಿತ ಇರಬೇಕು. ಯಾಕಂದರೆ 2 ನಿಮಿಷ ಹಾಕಿದರೆ ಅದು ಏನೋ ಅಷ್ಟು ಪ್ರಯೋಜನ ಇಲ್ಲ ಅಂತಾರೆ. ವಿಡಿಯೋ ಮಿನಿಮಮ್ ಒಂದು 6 ನಿಮಿಷ, 8 ನಿಮಿಷ, 10 ನಿಮಿಷ ಹಾಗಿದ್ರೇ ವಿಡಿಯೋ. ಡೈಲಿ ವ್ಲಾಗ್ ಆದರೆ ಸ್ವಲ್ಪ ಲಾಂಗೇ ಇರಬೇಕು.
ನೋಡಿ ಎಲ್ಲ ತೆಗ್ದೆ. ಇವಾಗ ನಾನು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕ್ತೆ. ಇಲ್ಲಿ ದೋಸೆನೂ ಆಗಬೇಕು, ಅಲ್ಲಿ ಅದು ಹಾಕಬೇಕು. ಮೀನು ಸಾರು ಮಾಡಬೇಕು ಮಕ್ಕಳಿಗೆ ಟಿಫಿನ್ಗೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೆ. ಟಿಫಿನ್ಗೆ ಚಪಾತಿನೂ ಹಾಕಬೇಕು. ಎಷ್ಟು ಕೆಲಸ ಇರುತ್ತೆ ಅಂದರೆ ಮಾರ್ನಿಂಗ್ ಎದ್ದು ಕೊಡಲೆ ಎಂತ ನಿದ್ದೆ ಇರೋದಿಲ್ಲ. ರಾತ್ರಿ ಸ್ವಲ್ಪ ಲೈವ್ ಮಾಡ್ತೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಹಂಗೆ ಒಂದು ಗಡ್ಡೆ ಈರುಳ್ಳಿ ಹಾಕ್ತೀನಿ. ಒಂದು ಗಡ್ಡೆ ಈರುಳ್ಳಿ. ಒಂದು ಗಡ್ಡೆ ಈರುಳ್ಳಿನೂ ಹಾಕ್ತೀನಿ. ಅದನ್ನು ಸ್ವಲ್ಪ ಫ್ರೈ ಆಗಲಿ. ನೋಡಿ ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಹೆಚ್ಚೇನು ಬೇಡ, ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಟೊಮೆಟೊ ಸಾಕು. ಟೊಮೆಟೊಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕಬೇಕು. ಕ್ಲೀನಿಂಗ್ ಆಗಬೇಕು. ಈಗ ಖಾರ ಹೆಚ್ಚಿಗೆ ಕೊಟ್ಟುಕೊಳ್ಳಿ. ನಮಗೆ ನಿಂದ ಸಾರು ಬೋಡ ಕಾಯಿ ಬೇಯಿದ್ದೇನೆ. ಫ್ರೈ ಸಾರು ಬೋಡ ಫ್ರೈ ಇಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ನೀರಲ್ಲಿ ಸ್ವಲ್ಪ ಹಲ್ದಿ, ಹಾಗೆಯೇ ಅಚ್ಚ ಖಾರದ ಪುಡಿ. ಯಾಕೆ ಹೀಗೆ ಮಾಡ್ತೀನಿ ಅಂದರೆ ಮಸಾಲೆ ಕರ್ಚಿ ಹೋಗುತ್ತೆ ಅಲ್ವಾ, ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಪೌಡ್ರು, ಅಚ್ಚ ಖಾರದ ಪುಡಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಹಾಕಿ. ಹಂಗೆ ಸ್ವಲ್ಪ ಗರಂ ಮಸಾಲ ಪೌಡ್ರು. ಹೀಗೆ ಹಾಕೋದ್ರಿಂದ ನಮ್ಮದು ಮಸಾಲ ಕರಂಚಿ ಹೋಗಲ್ಲ. ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ. ಹೀಗೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ. ಟೊಮೆಟೊ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಹಾಕ್ತೀನಿ. ಅಥವಾ ಗಂಟೆಲ್ಲ ಕಟ್ಟಲ್ಲ. ಹಾಗೆ 4 ಕಾಯಿ ಮೆಣಸು ಕೂಡ ಹಾಕ್ತೀನಿ. ಗಂಟು ಕಟ್ಟಲ್ಲ ಮಸಾಲ ಈ ರೀತಿ ಹಾಕಿದರೆ. ಇದು ಮಸಾಲ ಫ್ರೈ ಆಗಲಿ ಚೆನ್ನಾಗಿ, ಎಲ್ಲ ಆಗಲಿ. ಇನ್ನೊಂದು 4 ಚಪಾತಿ ಮಾಡಲಿಕ್ಕಿದೆ ಮಕ್ಕಳಿಗೆ ಟಿಫಿನ್ಗೆ. ಚಪಾತಿ ಇಡ್ಲಿ ಅಂದರೆ ಇಷ್ಟ. ಯಾವಾಗಲೂ ಇಡ್ಲಿ ಏನು ಮಾಡೋದು ಅಂತ ನಾನು ಮಾಡಲ್ಲ. ನಾನು ಹೆಚ್ಚಾಗಿ ಇಡ್ಲಿ ಮಾಡಿದೆ ಮಕ್ಕಳಿಗೆ ಟಿಫಿನ್ಗೋಸ್ಕರ. ಇವತ್ತು ಚಪಾತಿ ಮಾಡಿ ಅಂತಿದ್ದಾರೆ ಅವರು ಏನಂತಾರೆ ಅವರು ಹಾಗೆ ಮಾಡೋದು. ನನ್ನ ಕರ್ತವ್ಯ ಅದು, ತಿನ್ನುವ ಕರ್ತವ್ಯ ಅವ್ರದ್ದು. ಕೆಲವೊಮ್ಮೆ ತಿನ್ನಲ್ಲ, ಬೇಜಾರಾಗುತ್ತೆ ನನಗೆ. ನೋಡಿ ಇದು ಫ್ರೈ ಆಯಿತು ಮಸಾಲ. ಈಗ ಉಟ್ಕೊಂಡು ಆಲೂಗಡ್ಡೆ ಮತ್ತು ಗವರನ್ನು ಹಾಕುವ. ಗವರ್ ಅಂದರೆ ಹಿಂದಿಯಲ್ಲಿ ಗವರ್ ಅಂತಾರೆ, ಆಲೂಗಡ್ಡೆ ಅಂತ. ಇದು ಹಿಂದಿಯಲ್ಲಿ ಗವರ ಎನ್ನುವುದಕ್ಕೆ. ಚೌಳಿಕಾಯಿ ಗವರ್
ಸ್ವಲ್ಪ ನೀರು ಕೂಡ ಹಾಕಬೇಕು, ಯಾಕಂದರೆ ಒಂಥರ ಗ್ರೇವಿ ಥರ ಬೇಕು ಮಸಾಲೆ ಅಲ್ವಾ. ಇದು ಆವಾಗಲೇ ಫ್ರೈ ಆಗಿದೆ. ಇದು ಗವರು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ. ಫ್ರೈ ಆಗಿದ್ದಷ್ಟೇ, ನೀರು ಹಾಕಿಲ್ಲ. ನೀರು ಹಾಕಿ ಬೇಯಿಸ್ತೀನಿ. ಇವತ್ತು ಬೇರೆ ಏನು ಪಲ್ಯ ಮಾಡಲ್ಲ, ಗವರಿದ್ದೆ ಮಾಡೋದು. ಬೇಯ್ದಿದ್ದು ಚೆನ್ನಾಗಿ ಬೇಯಬೇಕು ಯಾವುದೇ ತರಕಾರಿ. ಸ್ವಲ್ಪ ನೀರು ಹಾಕಿದ್ದೇನೆ. ಗವರ್ ಸಬ್ಜಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೀಗೇ ಆಫ್ ಮಾಡುವ. ತುಂಬ ಚೆನ್ನಾಗಿ ಬಂದಿದೆ ಗವರ್ದ ಸಬ್ಜಿ.